ಮೊಸಳೆ ದಾಳಿಗೆ ಬಲಿಯಾದ ದಾಂಡೇಲಿ ಪಟೇಲನಗರದ ಯುವಕನ ಕುಟುಂಬಕ್ಕೆ ಪರಿಹಾರವನ್ನ ಒತ್ತಾಯಿಸಿ ಆದಿಜಾಂಬವಂತ ಸಂಘಟನೆಯವರು ಶಾಸಕ ಆರ್ ವಿ ದೇಶಪಾಂಡೆ, ಮಾಜಿ ಶಾಸಕ ಸುನಿಲ್ ಹೆಗಡೆ, ತಹಶೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಮೃತ ಕುಟುಂಬದವರಿಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಮೃತನ ಕುಟುಂಬ ಸದಸ್ಯರಿಗೆ ಅರಣ್ಯ ಇಲಾಖೆಯಿಂದ ಮೊಸಳೆ ಇಕೋ ಪಾರ್ಕ್ನಲ್ಲಿ ಉದ್ಯೋಗವನ್ನ ಕೊಡಬೇಕು. ಕಾಳಿ ನದಿಯ ಮೊಸಳೆ ಪಾರ್ಕ್ನಿಂದ ಕೆಳಗೆ ಮತ್ತು ಮೇಲೆ ನದಿಯ ಒಳಗಡೆಯಿಂದ ತಂತಿ ಬೇಲಿಯನ್ನ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಸ್ಥಾಪಕ ಚಂದ್ರಕಾಂತ್ ನಡಿಗೇರ, ದಾಂಡೇಲಿ ತಾಲೂಕಾ ಅಧ್ಯಕ್ಷರು ಅನಿಲ್ ಕಾಂಬ್ಳೆ, ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಕೇದಾರಿ, ಅಂಬೇವಾಡಿ ಗ್ರಾಮ ಘಟಕ ಅಧ್ಯಕ್ಷ ಸದಾಶಿವ್ ಕಾಂಬ್ಳೆ, ಹೊಸಕೊಡಪ್ಪ ಗ್ರಾಮ ಘಟಕದ ಅಧ್ಯಕ್ಷರು ಮಾರುತಿ ಕಾಂಬ್ಳೆ, ದ್ಯಾಮಣ್ಣ ಹರಿಜನ್ ಮುಂತಾದವರಿದ್ದರು. ಗೋಕರ್ಣದಲ್ಲಿ ಸ್ಥಳೀಯರು ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳಲು ಹೈರಾಣಾಗುತ್ತಿರುವ ಸಂದರ್ಭದಲ್ಲಿ ಹೊರಗಿನವರು ಅಧಿಕ ಬಾಡಿಗೆ ಹಣ ನೀಡಿ ವ್ಯಾಪಾರ ನಡೆಸುತ್ತಿರುವುದು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಪುಣ್ಯಕ್ಷೇತ್ರ ಗೋಕರ್ಣದ ರಥಬೀದಿಯಲ್ಲಿ ಎಲ್ಲೆಡೆ ಅರ್ಚಕರ ಮನೆಗಳು, ಮನೆಯ ಮುಂದೆ ವಿಶಾಲ ಚಿಟ್ಟೆ, ಮನೆಗೆ ಬಂದ ಯಾತ್ರಿಕರು ಕುಳಿತುಕೊಳ್ಳುವುದು, ಸಂಜೆ ಆ ವೇಳೆ ಅಕ್ಕಪಕ್ಕದ ಮನೆಯವರು ಕಟ್ಟೆ ಮೇಲೆ ಕುಳಿತು ವಿಚಾರ ವಿನಿಮಯ ಮಾಡುತ್ತಿರುವ ದೃಶ್ಯ 3 ದಶಕಗಳ ಹಿಂದೆ ಸಾಮಾನ್ಯವಾಗಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಪ್ರವಾಸೋದ್ಯಮ ಎಂಬ ಬಿರುದು ಬಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗತೊಡಗಿತೋ ಆವಾಗ ಮನೆಯ ಮುಂಬಾಗಿಲ ವಿಶಾಲ ಜಾಗವೆಲ್ಲ ಅಂಗಡಿಯಾಗಿ ಮಾರ್ಪಟ್ಟಿದ್ದು, ಮನೆ ಎಲ್ಲಿದೆ ಎಂದು ಹುಡುಕಿ ಒಳಗೆ ಹೋಗುವಂತಾಗಿದೆ. ಬಟ್ಟೆ, ಗರಂ ಮಸಾಲ, ಟ್ಯಾಟೋ ಅಂಗಡಿ ಹೀಗೆ ಸಾಲು ಸಾಲು ಅಂಗಡಿಗಳು. ಮೊಟ್ಟಮೊದಲು ಗದಗ ಜಿಲ್ಲೆಯಿಂದ ವಿಶೇಷ ಕಸೂತಿಯ ಬಟ್ಟೆ ವ್ಯಾಪಾರಕ್ಕೆ ಜನರು ಇಲ್ಲಿಗೆ ಆಗಮಿಸುತ್ತಿದ್ದರು. ವಿದೇಶಿ ಪ್ರವಾಸಿಗರ ಅವಲಂಬಿಸಿ ಈ ವ್ಯಾಪಾರ ಮಾಡುವ ಉದ್ದೇಶ ಇವರದ್ದಾಗಿತ್ತು. ಆದರೆ ವಿದೇಶಿಗರು ಕಡಿಮೆಯಾದರೂ ಸ್ವದೇಶಿ ಪ್ರವಾಸಿಗರನ್ನ ಅವಲಂಬಿಸಿ ಅಂಗಡಿ ಮುಂದುವರಿಸಿದ್ದಾರೆ. ನಂತರ ಟ್ಯಾಟೋ, ಗರಂ ಮಸಾಲ ಅಂಗಡಿಗಳು ಬಂದಿದ್ದು, ಇವರೆಲ್ಲರೂ ಗಜೇಂದ್ರಗಡ, ಶಿವಮೊಗ್ಗ, ಹೊನ್ನಾಳಿ, ಹಾವೇರಿ, ದಾವಣಗೆರೆ ಕಡೆಯವರು. ಆದರೆ ಇವರೆಲ್ಲ ಅತಿ ಹೆಚ್ಚು ಬಾಡಿಗೆ ನೀಡಿ ವ್ಯಾಪಾರ ಹೇಗೆ ನಡೆಸುತ್ತಾರೆ ಎಂಬುದು ಕುತೂಹಲವೇ. ಇನ್ನು ಕೆಲವರು ಚಿಕ್ಕ ವ್ಯಾಪಾರವನ್ನ ಅವಲಂಬಿಸಿ ಬಂದವರಿದ್ದಾರೆ. ಇವರು ಹಾಗೋ ಹೀಗೋ ಜೀವನವನ್ನ ನಡೆಸುತ್ತಿದ್ದಾರೆ. ಮೊದಲು ಒಂದು ಬಟ್ಟೆ ಅಂಗಡಿ ಬಾಡಿಗೆ ಪಡೆದು ನಂತರ ಇವರ ಸಂಬಂಧಿಕರು ಮತ್ತೊಬ್ಬರು ಎನ್ನುತ್ತಾ 50ಕ್ಕೂ ಹೆಚ್ಚು ಅಂಗಡಿಗಳಾದರೆ ಒಬ್ಬನ ಹೆಸರಿನಲ್ಲಿ 3 ಟ್ಯಾಟೋ ಅಂಗಡಿ ನಡೆಸುತ್ತಿರುವುದು ಈ ಹಿಂದೆ ಅಧಿಕಾರಿಗಳು ಪರಿಶೀಲಿಸಿದಾಗ ಕಂಡುಬಂದಿತ್ತು. ಗರಂ ಮಸಾಲ ಮಾರಾಟದ ಒಂದು ಅಂಗಡಿಗೆ ಕನಿಷ್ಠ 8,000 ಬಾಡಿಗೆ ನೀಡುತ್ತಾರೆ. ತಮ್ಮ ಕುಟುಂಬ ವಸತಿಗೆ ಇಷ್ಟೇ ಹಣ ಬಾಡಿಗೆ ನೀಡುತ್ತಾರೆ. ಮಕ್ಕಳಿಗೆ ಶಿಕ್ಷಣ, ಅಂಗಡಿ ಮತ್ತು ಮನೆಗಳಲ್ಲಿ ಟಿವಿ, ಕೇಬಲ್ ಸೇರಿದಂತೆ ಇನ್ನಿತರ ಖರ್ಚು ಮಾಡುವುದು ನೋಡಿದರೆ ಯಾವ ಶ್ರೀಮಂತರಿಗೂ ಕಡಿಮೆ ಇಲ್ಲ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು. ಆದರೆ ಇಷ್ಟೊಂದು ಖರ್ಚು ಮಾಡಬೇಕಾದ್ರೆ ದಿನ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ನಡೆಯುತ್ತದೆ ಎಂದರೆ ಅದು ಇಲ್ಲ. ಹಾಗಾದ್ರೆ ನಿರ್ವಹಣೆ ಹೇಗೆ? ಇದರ ಹಿಂದಿನ ಗುಟ್ಟು ತಿಳಿಯಬೇಕಿದೆ ಎನ್ನುತ್ತಾರೆ ಸ್ಥಳೀಯರು. ಹಲವು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿದ್ದರೂ ನಮಗೆ ಸ್ವಂತ ಮನೆ ಕಟ್ಟಿಕೊಳ್ಳಲು ಆಗುತ್ತಿಲ್ಲ. ಕೋವಿಡ್ನಿಂದ ವ್ಯಾಪಾರವಿಲ್ಲದೆ ಮತ್ತಷ್ಟು ಹೈರಾಣಾಗಿದ್ದು ಕುಟುಂಬ ನಿರ್ವಹಣೆಗೆ ಕಷ್ಟಪಡುತ್ತಿದ್ದೇವೆ. ಆದರೆ ನಾವು ಬಾಡಿಗೆ ನೀಡುವುದಕ್ಕಿಂತ ಹೆಚ್ಚು ಹಣ ನೀಡಿ ನಾವು ಪಡೆದ ಅಂಗಡಿಯನ್ನ ಕಸಿದುಕೊಂಡು ಹೊರಗಿನವರು ಅದು ಹೇಗೆ ವ್ಯಾಪಾರ ಮಾಡುತ್ತಾರೆ ಎಂಬುದೇ ತಿಳಿಯದಾಗಿದೆ ಎನ್ನುತ್ತಾರೆ ಹೆಸರು ಹೇಳಲು ಇಚ್ಛಿಸದ ಸ್ಥಳೀಯ ವ್ಯಾಪಾರಿ. ಗೋಕರ್ಣದಲ್ಲಿ ರಸ್ತೆ ಮುಂಗಟ್ಟು ಅಂಗಡಿಗಳು ಆಕ್ರಮಿಸಿದ್ದನ್ನ ತೆರವಿಗೆ ಬಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ವ್ಯಾಪಾರಸ್ಥರು ಆವಾಜ್ ಹಾಕುತ್ತಾರೆ. ಕಳೆದ 1 ದಶಕ ಸೇರಿದಂತೆ 5-6 ವರ್ಷಗಳ ಹಿಂದಿನಿಂದ ಅಂಗಡಿ ಇಟ್ಟವರಿದ್ದು, ಈ ಅಂಗಡಿಕಾರರಿಗೆ ಗ್ರಾಮ ಪಂಚಾಯತ್ದಿಂದ ಯಾವುದೇ ಪರವಾನಿಗೆ ಇಲ್ಲ. ಕೇವಲ ಹಂಗಾಮಿ ಅಂಗಡಿಗಳಿಗೆ ವಿಧಿಸುವ ಸ್ವಚ್ಛತಾ ಕರ ಮಾತ್ರ ಪಂಚಾಯಿತಿ ವಸೂಲಿ ಮಾಡುತ್ತಿದೆ. ಆದರೆ ಕೆಲವರು 2009ರ ಹಿಂದೆ ಬೇರೆ ಉದ್ದೇಶಕ್ಕೆ ಪರವಾನಿಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಆರೋಗ್ಯ ಇಲಾಖೆಯಿಂದ ಟ್ಯಾಟೋ ಅಂಗಡಿಗಳಿಗೆ ಯಾವುದೇ ಅನುಮತಿ ಇಲ್ಲದಿರುವುದು ತಿಳಿದು ಬಂದಿದ್ದು, ಈ ಹಿಂದೆ ತಾಲೂಕಾ ವೈದ್ಯಾಧಿಕಾರಿಗಳೇ ಸ್ವತಃ ಬಂದು ಪರಿಶೀಲನೆ ನಡೆಸಿ ಅವರ ಮಾರ್ಗಸೂಚಿಗಳನ್ನ ಪಾಲಿಸಲು ಸೂಚಿಸಿದರೂ ಸಹ ಯಾರೂ ಗಮನ ಹರಿಸಿದ್ದು ಕಂಡುಬಂದಿಲ್ಲ. ಪರವಾನಿಗೆ ಪಡೆಯಲು ಸೂಕ್ತ ದಾಖಲೆಗಳು ಇಲ್ಲದ ಕಾರಣ ಅನುಮತಿ ಪತ್ರ ನೀಡಲಾಗುತ್ತಿಲ್ಲ ಎಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ತಿಳಿಸಿದ್ದು, ಹಂಗಾಮಿ ಅಂಗಡಿಗಳಿಗೆ ವಿಧಿಸುವ ಕರವನ್ನ ವಸೂಲಿ ಮಾಡುತ್ತಿದ್ದೇವೆ ಎನ್ನುತ್ತಾರೆ. ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ, ಗೋಕರ್ಣದಲ್ಲಿ ನಿಯಮಬಾಹಿರವಾಗಿ ಅಂಗಡಿಗಳು ನಡೆಯುತ್ತಿರುವುದು ಗಮನಕ್ಕೆ ಬಂದಿವೆ. ಈ ಹಿಂದೆ ತಾಲೂಕ್ ಪಂಚಾಯತ್ ವತಿಯಿಂದ ಅನಧಿಕೃತ ಟ್ಯಾಟೋ ಅಂಗಡಿ ಮುಚ್ಚಿಸಿ ಕ್ರಮ ಜರುಗಿಸಲಾಗಿತ್ತು. ಇನ್ನು ಉಳಿದ ಅಂಗಡಿಗಳಿಗೆ ರಸ್ತೆ ಅತಿಕ್ರಮಿಸಿದ 2 ನೋಟಿಸ್ ನೀಡಿ ತೆರವುಗೊಳಿಸಲು ಕ್ರಮ ತೆಗೆದುಕೊಂಡಿದ್ದೇವೆ. ನಿಯಮ ಬಾಹಿರವಾಗಿ ನಡೆದರೆ ಮುಂದಿನ ದಿನದಲ್ಲಿ ಕಠಿಣವಾದ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ. ಮಂಗಗಳಿಂದ ರಿಕ್ಷಾ ಚಾಲಕರು, ಪ್ರಯಾಣಿಕರು ಮತ್ತು ಸಾರ್ವಜನಿಕರಿಗೆ ಆಗುವ ತೊಂದರೆಗಳ ಬಗ್ಗೆ ಕತಗಾಲ ವಲಯ ಅರಣ್ಯಾಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಸದಸ್ಯ ಮಹೇಶ್ ದೇಶಪಾಂಡಾರಿ ಅವರ ಮುಂದಾಳತ್ವದಲ್ಲಿ ಮನವಿಯನ್ನ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಮಹೇಶ್ ದೇಶಭಂಡಾರಿ, ಮಂಗಗಳ ಕಾಟದಿಂದ ಸಾರ್ವಜನಿಕರಿಗೆ, ರೈತರಿಗೆ ತುಂಬಾ ತೊಂದರೆಯಾಗುತ್ತಿದ್ದು, ರಿಕ್ಷಾ ಪ್ರಯಾಣಿಕರು, ಗೂಡಂಗಡಿಕಾರರಿಗೆ, ಸಣ್ಣ ಹೋಟೆಲ್ನವರಿಗೆ ತೊಂದರೆಯಾಗುತ್ತಿದೆ. ಹೆಂಗಸರು ಮಕ್ಕಳು ಕೈಚೀಲ ಹಿಡಿದುಕೊಂಡು ಹೋದರೆ ಕಸಿದುಕೊಂಡು ಹಲ್ಲೆ ಮಾಡುತ್ತಿವೆ. ಗೂಡಂಗಡಿ, ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ನುಗ್ಗಿ ಸಾಮಾನುಗಳನ್ನ, ಹಿಟ್ಟು, ತರಕಾರಿ, ಬಾಳೆಗೊನೆಗಳನ್ನ ತಿಂದು ನಾಶ ಮಾಡುವುದು ದಿನನಿತ್ಯದ ದೃಶ್ಯವಾಗಿದೆ. ಯಾಣದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗಜಾನನ್ ಪೈ ಅವರ ನೇತೃತ್ವದಲ್ಲಿ ಮನವಿಯನ್ನ ನೀಡಲಾಗಿತ್ತು. ಪಂಚಾಯತ್ ಗ್ರಾಮ ಸಭೆಯಲ್ಲೂ ಈ ಕುರಿತು ಮನವಿ ನೀಡಲಾಗಿದೆ. ಹಂದಿಗಳಂತೂ ಬೆಳೆ ನಾಶ ಮಾಡಿದ್ದಲ್ಲದೆ ಅಡಿಕೆ, ಬಾಳೆ, ತೆಂಗಿನ ಸಸಿಗಳನ್ನ ಕಿತ್ತು ತಿನ್ನುತ್ತಿವೆ. ದಯವಿಟ್ಟು ಹೊಲ ಕಟ್ಟುವ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿದರು. ನಾವು ಸುಮಾರು 1-2 ವರ್ಷಗಳ ಹಿಂದಿಂದು ನಾವು ಈ ಬಗ್ಗೆ ಮಂಗಗಳ ಕಾಟ ಬಗ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಮೊನ್ನೆ ಯಾಣದಲ್ಲಾದಂತಹ ಜಿಲ್ಲಾಧಿಕಾರಿಗಳ ಹಳ್ಳಿಯ ನಡಿಗೆ ಅನ್ನುವಂತಹ ಕಾರ್ಯಕ್ರಮದಲ್ಲೂ ನಮ್ಮ ನಾಯಕರಾದ ಗಜಾನನ್ ಪೈ ಅವರ ಮೂಲಕ ನಾವು ಅದರ ಬಗ್ಗೆ ಮನವಿ ಮಾಡಿಕೊಂಡಿದ್ದೇವೆ. ಮತ್ತೆ ನಮ್ಮ ಪಂಚಾಯತಲ್ಲಿ ನಡೆದಂತಹ ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಮಂಗಗಳು ಮತ್ತು ಕಾಡು ಪ್ರಾಣಿಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಕಾಡಂಚಿನ ಮನೆಗಳ ಪ್ರದೇಶದಲ್ಲಿ ಹಾವುಗಳು ಬರುತ್ತವೆ. ಅವುಗಳನ್ನ ಹಿಡಿಯುವುದಕ್ಕೆ ಉರಗ ತಜ್ಞರನ್ನ ಕರೆಸಬೇಕಾಗುತ್ತದೆ. ಅವರಿಗೆ ಹಾವಿನ ಉಪಟಳದಿಂದ ಸಂತ್ರಸ್ತರಾದವರೇ ವಾಹನದ ಖರ್ಚನ್ನ ನೀಡಬೇಕಾಗುತ್ತದೆ. ಬಡವರಿಗೆ ಅದು ಹೊರೆಯಾಗುತ್ತದೆ. ಆದ್ದರಿಂದ ಉರಗ ತಜ್ಞರಿಗೆ ನೀಡುವ ಹಣವನ್ನ ಇಲಾಖೆ ವತಿಯಿಂದ ಕೊಡುವ ವ್ಯವಸ್ಥೆ ಮಾಡಿಕೊಡಿ ಎಂದು ವಿನಂತಿಸಿದರು. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ.